ಸೋಪು ಅಥವಾ ಸಾಬೂನು ಇಲ್ಲ ಅಂದ್ರೆ ನಾವು ಸ್ನಾನ ಮಾಡಲು ಸಾಧ್ಯವೇ ಇಲ್ಲ. ಬಟ್ಟೆಗಳನ್ನು ಕೂಡ ಒಗೆಯಲು ಇವತ್ತು ಸಾಬೂನುಗಳನ್ನ ಬಳಸಲಾಗುತ್ತದೆ. ಜೊತೆಗೆ ಇತ್ತೀಚೆಗಂತೂ ಪಾತ್ರೆ ತೊಳೆಯಲು ಕೂಡ ಸೋಪುಗಳನ್ನ ಬಳಸಲಾಗುತ್ತಿದೆ. ಇವತ್ತು ಸೋಪುಗಳಲ್ಲಿ ನಾನಾ ತರಹದ ಸೈಜುಗಳು, ಶೇಪ್ಗಳು, ಕಲರ್ಗಳು, ವಾಸನೆಗಳು ಕೂಡ ಹಲವಾರು ಬ್ರ್ಯಾಂಡ್ಗಳ ಜೊತೆ ನೀವು ನೋಡಬಹುದು. ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರದ ಸೋಪುಗಳು ಇಷ್ಟ ಆಗುತ್ತವೆ. ಕೆಲವರಿಗೆ ಲಕ್ಸ್ ಸೋಪ್ ಇಷ್ಟ ಆದ್ರೆ ಇನ್ನು ಕೆಲವರಿಗೆ ಲೈಫ್ ಬಾಯ್ ಸೋಪು ಇಷ್ಟ ಆಗುತ್ತದೆ, ಇನ್ನು ಕೆಲವರಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಇಷ್ಟ ಆಗುತ್ತದೆ. ಆದ್ರೆ ನೀವು ಇಷ್ಟಪಡುವಂತಹ ಈ ಸೋಪುಗಳು ಹೇಗೆ ತಯಾರಾಗುತ್ತದೆ ಅನ್ನುವ ಮಾಹಿತಿ ನಿಮಗೇನಾದರೂ ಗೊತ್ತಾ? ಸುಮ್ಮನೆ ಸೋಪುಗಳನ್ನು ಬಳಸುವುದಲ್ಲ, ಅವುಗಳು ಹೇಗೆ ತಯಾರಾಗುತ್ತವೆ ಅನ್ನುವ ಮಾಹಿತಿ ತಿಳಿಯುವುದು ಅಷ್ಟೇ ಇಂಪಾರ್ಟೆಂಟ್ ಕೂಡ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಸೋಪುಗಳು ಹೇಗೆ ತಯಾರಾಗುತ್ತವೆ, ಎಲ್ಲಿ ತಯಾರಾಗುತ್ತವೆ, ಈ ಸೋಪುಗಳನ್ನು ತಯಾರಿಸಲು ಏನೆಲ್ಲ ಬಳಸಲಾಗುತ್ತದೆ ಅನ್ನುವ ಕೆಲವು ರೋಚಕ ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸೋಪುಗಳು ಹೇಗೆ ತಯಾರಾಗುತ್ತವೆ ಅನ್ನುವ ಮಾಹಿತಿಯನ್ನು ಪಡೆಯುವ ಮೊದಲು ಸೋಪುಗಳನ್ನ ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಬಳಸಿದವರು ಯಾರು, ಇದರ ಇತಿಹಾಸವನ್ನ ತಿಳಿಯುವ ಪ್ರಯತ್ನವನ್ನ ಮೊದಲು ಮಾಡೋಣ. ಸೋಪನ್ನ ಮೊದಲು ಕಂಡು ಹಿಡಿದವರು ಯಾರು ಎಂಬುದು ಇಲ್ಲಿಯವರೆಗೂ ಖಚಿತವಾಗಿ ಮಾಹಿತಿ ದೊರೆತಿಲ್ಲ. ಆದರೆ ಪುರಾತನ ಬ್ಯಾಬಿಲಿಯನ್ ನಾಗರಿಕತೆಯಲ್ಲಿ ಸುಮಾರು 2800 BCಯಲ್ಲಿ ಸೋಪ್ ತರಹದ ವಸ್ತುಗಳ ಉತ್ಪಾದನೆ ಆರಂಭಿಕ ದಾಖಲೆಗಳು, ಪುರಾವೆಗಳು ದೊರೆತಿವೆ. ಸುಮಾರು 2500 BCಯಲ್ಲಿ ಸಮರಿಯನ್ ಜೇಡಿ ಮಣ್ಣಿನ ಟ್ಯಾಬ್ಲೆಟ್ ನಲ್ಲಿ ಸಾಬೂನು ತಯಾರಿಸುವ ಸೂತ್ರಗಳು ಬರೆಯಲಾಗಿತ್ತು. ತೈಲ ಮತ್ತು ಮರದ ಬೂದಿಯ ಮಿಶ್ರಣವನ್ನು ಬಿಸಿ ಮಾಡುವ ಮೂಲಕ ಸೋಪನ್ನ ತಯಾರಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಇದು ಮೊದಲಿನ ದಾಖಲಿತ ರಾಸಾಯನಿಕ ಕ್ರಿಯೆಯಾಗಿದೆ ಮತ್ತು ಇದನ್ನ ಉಣ್ಣೆಯ ಬಟ್ಟೆಗಳನ್ನ ತೊಳೆಯಲು ಬಳಸಲಾಗುತ್ತಿತ್ತು. ಪುರಾತನ ಈಜಿಪ್ಟಿನವರು ಸೋಪನ್ನ ಔಷಧಿಯಾಗಿ ಕೂಡ ಬಳಸುತ್ತಿದ್ದರು ಮತ್ತು ಪ್ರಾಣಿಗಳ ಕೊಬ್ಬುಗಳು ಅಥವಾ ಸಸ್ಯಜನ್ಯ ಎಣ್ಣೆಯನ್ನ ಟ್ರೋನಾ ಎಂಬ ಸೋಡಾ ಬೂದಿ ಪದಾರ್ಥದೊಂದಿಗೆ ಸಂಯೋಜಿಸಿ ತಮ್ಮ ಸೋಪುಗಳನ್ನು ರಚಿಸುತ್ತಿದ್ದರು ಎಂದು ಗೊತ್ತಾಗುತ್ತದೆ. ಇನ್ನು ಈ ಆಧುನಿಕ ಯುಗದಲ್ಲಿ ನೀವು ಬಳಸುವಂತಹ ಸೋಪುಗಳು ಹೇಗೆ ತಯಾರಾಗುತ್ತವೆ ಅನ್ನುವ ಮಾಹಿತಿಯನ್ನ ಈಗ ಪಡೆಯೋಣ. ಅದು ಕಂಗೊಳಿಸುವ ಲಕ್ಸ್ ಸೋಪೆ ಆಗಿರಬಹುದು ಅಥವಾ ಮಧ್ಯಮ ವರ್ಗದವರು ಇಷ್ಟಪಡುವಂತಹ ಲೈಫ್ ಬಾಯ್ ಸೋಪೆ ಆಗಲಿ, ಎಲ್ಲವೂ ಒಂದೇ ರೀತಿಯಲ್ಲಿ ತಯಾರಾಗುತ್ತದೆ. ಆದರೆ ಅವುಗಳಲ್ಲಿ ಬಳಸಲಾಗುವಂತಹ ಕೆಲವು ವಸ್ತುಗಳು ದುಬಾರಿಯಾಗಿರುತ್ತವೆ ಅಷ್ಟೇ. ಆದರೆ ಅವುಗಳ ತಯಾರಿಕೆ, ಅವುಗಳ ಮಿಶ್ರಣ ಅಂದರೆ ಫಾರ್ಮುಲಾ ಎಲ್ಲ ಒಂದೇ ಆಗಿರುತ್ತದೆ. ಯಾವುದೇ ಒಂದು ಟಾಯ್ಲೆಟ್ ಸೋಪನ್ನ ತಯಾರಿ ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ಫ್ಯಾಟ್ ಅಂದ್ರೆ ಕೊಬ್ಬು ಹಾಗೂ ಆಲ್ಕಲೈ. ಈ ಆಲ್ಕಲೈಯನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಎಂದು ಕೂಡ ಕರೆಯಲಾಗುತ್ತದೆ. ಹಾಗೆ ಇದರ ಜೊತೆ ಇನ್ನೊಂದು ಮುಖ್ಯ ವಸ್ತು ಅಂದ್ರೆ ಅದೇ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಈ 3 ಕೆಮಿಕಲ್ಸ್ ಗಳನ್ನ ಒಂದು ಮಿಕ್ಸಿಂಗ್ ಚೇಂಬರ್ ನಲ್ಲಿ ಹಾಕಿ ಸರಿಯಾಗಿ ಇವುಗಳನ್ನ ಮಿಕ್ಸ್ ಮಾಡಲಾಗುತ್ತದೆ. ಈ ಮಿಕ್ಸರ್ ಅನ್ನ ಅಂದ್ರೆ ಹಿಟ್ಟಿನ ಹಾಗೆ ಕಾಣುವಂತಹ ಈ ಒಂದು ವಸ್ತುವನ್ನ ಇನ್ನೊಂದು ಚೇಂಬರ್ ಗೆ ಕಳಿಸಲಾಗುತ್ತದೆ. ಅಲ್ಲಿ ಈ ಒಂದು ಮಿಕ್ಸರ್ ಗೆ ಬಣ್ಣ ಅಂದ್ರೆ ಕಲರ್ ಹಾಗೂ ಸುಗಂಧವನ್ನ ಬೆರೆಸಲಾಗುತ್ತದೆ. ಇಲ್ಲಿಯೇ ನೋಡಿ ಯಾವ ಒಂದು ಸೋಪ್ಗೆ ಯಾವ ತರಹದ ಬಣ್ಣವನ್ನ ಹಾಕಬೇಕೆಂದು ನಿರ್ಧಾರವಾಗುತ್ತದೆ. ಅದರ ತಕ್ಕ ಹಾಗೆ ವಿವಿಧ ರೀತಿಯ ಸಿಂಥೆಟಿಕ್ ಬಣ್ಣಗಳನ್ನು ಕೂಡ ಇಲ್ಲಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇದೇ ಸಮಯದಲ್ಲಿ ಸುಗಂಧವನ್ನು ಕೂಡ ಇಲ್ಲಿ ಬಳಸಲಾಗುತ್ತದೆ. ಇಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಸುಗಂಧವನ್ನ ಹಾಕಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಹಲವಾರು ಸುಗಂಧಭರಿತ ಸೋಪುಗಳನ್ನು ನೀವು ಈ ಕಾರಣಕ್ಕಾಗಿ ಸಿಗುತ್ತವೆ. ಹೆಚ್ಚಾಗಿ ಕಂಪನಿಗಳು ಈ ಸುಗಂಧಗಳನ್ನು ಬೇರೆ ಬೇರೆ ದೇಶಗಳಿಂದ ಕೂಡ ಆಮದು ಮಾಡಿಕೊಳ್ಳುತ್ತಾರೆ. ಜೊತೆಗೆ ಭಾರತದಲ್ಲೂ ಕೂಡ ಹಲವಾರು ರೀತಿಯ ಸುಗಂಧಗಳು ಕೂಡ ದೊರೆಯುತ್ತವೆ. ನಿಮಗೆ ಗೊತ್ತಿರುವ ಹಾಗೆ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಇದೇ ರೀತಿ ತಯಾರಾಗುತ್ತದೆ. ಈ ಒಂದು ಪ್ರಾಸೆಸ್ ಸಮಯದಲ್ಲಿಯೇ ಗಂಧದ ಸುಗಂಧವನ್ನು ಹೊಂದಿದ ದ್ರವ್ಯವನ್ನ ಇಲ್ಲಿ ಬೆರೆಸಲಾಗುತ್ತದೆ. ಇದೇ ಕಾರಣ ಮೈಸೂರು ಸ್ಯಾಂಡಲ್ ಸೋಪ್ ನಲ್ಲಿ ನಿಮಗೆ ಗಂಧದ ಸುಗಂಧ ಪರಿಮಳ ಸೂಸುತ್ತದೆ. ಭಾರತದಲ್ಲಿ ತಯಾರಾಗುವಂತಹ ಹೆಚ್ಚು ಸಾಬೂನುಗಳಲ್ಲಿ ಸಿಂಥೆಟಿಕ್ ಫ್ಯಾಟ್ ಅಥವಾ ಮರಗಳಿಂದ ಸಿಗುವಂತಹ ಫ್ಯಾಟ್ ಅನ್ನ ಬಳಸಲಾಗುತ್ತದೆ. ಆದರೆ ಹೊರದೇಶದಲ್ಲಿ ತಯಾರಾಗುವಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಪ್ರಾಣಿಗಳ ಕೊಬ್ಬನ್ನು ಕೂಡ ಬಳಸುತ್ತವೆ. ದಕ್ಷಿಣ ಅಮೆರಿಕದ ಸಾಬೂನುಗಳಲ್ಲಿ ಹೆಚ್ಚಾಗಿ ನೀವು ದನದ ಫ್ಯಾಟ್ ಅನ್ನು ಕಾಣಬಹುದು. ಅದೇ ರೀತಿ ಆಫ್ರಿಕಾ ಖಂಡದಲ್ಲಿ ದೊರೆಯುವಂತಹ ಸೋಪುಗಳಲ್ಲಿ ನಿಮಗೆ ಹೆಚ್ಚಾಗಿ ಹಂದಿಯ ಕೊಬ್ಬನ್ನು ಕೂಡ ಬೆರೆಸಿ ಸಾಬೂನನ್ನ ತಯಾರಿಸುತ್ತಾರೆ. ಅದೇ ರೀತಿ ಕೆಲವು ಆಯುರ್ವೇದಿಕ್ ಪ್ರಾಡಕ್ಟ್ ಗಳಾದಂತಹ
ಪತಂಜಲಿ ಆಗಲಿ, ಡಾಬರ್ ಆಗಲಿ, ಇಂತಹ ಕಂಪನಿಗಳಲ್ಲಿ ಯಾವುದೇ ರೀತಿಯ ಪ್ರಾಣಿಗಳ ಕೊಬ್ಬುಗಳನ್ನ ಬಳಸಲಾಗುವುದಿಲ್ಲ. ಇವು ಶುದ್ಧವಾಗಿ ಗಿಡಮೂಲಿಕೆಗಳಿಂದಲೇ ತಯಾರಾಗಿರುತ್ತವೆ. ಹೀಗೆ ತಯಾರಾದಂತಹ ಈ ಅಂಟು ಆದಂತಹ ಹಿಟ್ಟಿನ ರೂಪ ಪಡೆದಂತಹ ಈ ಮಿಕ್ಸರ್ ಅನ್ನ ಒಂದು ಕನ್ವೇಯರ್ ಬೆಲ್ಟ್ ಮೂಲಕ ಮುಂದಿನ ಪ್ರಾಸೆಸ್ಗೆ ಕಳಿಸಲಾಗುತ್ತದೆ. ಈ ಸಮಯದಲ್ಲಿ ಇನ್ನೊಂದು ದೊಡ್ಡ ರೀತಿಯ ಗ್ರೈಂಡರ್ ನಲ್ಲಿ ಈ ಹಿಟ್ಟನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಲಾಗುತ್ತದೆ. ಕಾರಣ ಈ ಸಮಯದಲ್ಲಿ ಹಿಟ್ಟಿನಲ್ಲಿ ಇರುವಂತಹ ಗಂಟುಗಳು ಅಂದರೆ ಲಂಪ್ಸ್ ಗಳನ್ನ ತೆಗೆದು ಹಿಟ್ಟನ್ನ ಇನ್ನೂ ಸ್ಮೂತ್ ಆಗಿ ಮಾಡಲಾಗುತ್ತದೆ. ಮುಂದೆ ಈ ರೀತಿ ಗಂಟುಗಳನ್ನು ತೆಗೆದಂತಹ ಆ ಜಿಗುಟಾದ ಹಿಟ್ಟನ್ನು ಒಂದು ದೊಡ್ಡ ವ್ಯಾಕ್ಯೂಮ್ಗೆ ರವಾನೆ ಮಾಡಲಾಗುತ್ತದೆ. ಇಲ್ಲಿ ಈ ಒಂದು ಜಿಗುಟಾದ ಹಿಟ್ಟನ್ನ ಚೆನ್ನಾಗಿ ಕಲಸಲಾಗುತ್ತದೆ. ಈಗ ಈ ಕಲಸಲಾದಂತಹ ಕೆಮಿಕಲ್ಸ್ ಅನ್ನ ಒಂದು ವೀಲ್ ಆಕಾರದ ಶೇಪ್ ನ ಫಿಲ್ಟರ್ ನಲ್ಲಿ ಈ ಹಿಟ್ಟನ್ನ ಚೆನ್ನಾಗಿ ಇನ್ನೊಮ್ಮೆ ಗ್ರೈಂಡ್ ಮಾಡಲಾಗುತ್ತದೆ. ಆಮೇಲೆ ಈ ಒಂದು ಮಿಕ್ಸರ್ ಅನ್ನ ಶೇಪ್ ಕೊಡಲು ಕನ್ವೇಯರ್ ಬೆಲ್ಟ್ ಮೂಲಕ ಇನ್ನೊಂದು ಶೇಪ್ ಕೊಡುವಂತಹ ಮಷೀನ್ಗೆ ಕಳಿಸಲಾಗುತ್ತದೆ. ಇದನ್ನೇ ಶೇಪ್ ಮಷೀನ್ ಅಥವಾ ಕಟಿಂಗ್ ಮಷೀನ್ ಎಂದು ಕೂಡ ಕರೆಯುತ್ತಾರೆ. ಮುಂದೆ ಈ ರೀತಿ ಈ ಮಿಕ್ಸರ್ ಅನ್ನ ಒಂದು ಕಟಿಂಗ್ ಮಷೀನ್ ನಲ್ಲಿ ಕಳಿಸಿದಾಗ ಇದು ಆಕಾರಕ್ಕೆ ತಕ್ಕ ಹಾಗೆ, ತೂಕಕ್ಕೆ ತಕ್ಕ ಹಾಗೆ ಸಾಬೂನುಗಳನ್ನ ಕತ್ತರಿಸುತ್ತದೆ. ಅಂದ್ರೆ 10 ಗ್ರಾಂ, 30 ಗ್ರಾಂ, 50 ಗ್ರಾಂ, 75 ಗ್ರಾಂ, 100 ಗ್ರಾಂ ತೂಕದವರೆಗೂ ಸಾಬೂನುಗಳನ್ನ ಕತ್ತರಿಸಲಾಗುತ್ತದೆ. ಹೀಗೆ ಕತ್ತರಿಸಿದಂತ ಹಾಗೂ ಒಂದು ಶೇಪ್ ಅನ್ನು ಪಡೆದಂತಹ ಸಾಬೂನುಗಳನ್ನ ಮುಂದೆ ಲೋಗೋ ಮಷೀನ್ಗೆ ಕಳಿಸಲಾಗುತ್ತದೆ. ಈ ಲೋಗೋ ಮಷೀನ್ ಕಂಪನಿಯ ಹೆಸರನ್ನ ಆ ಸಾಬೂನಿನ ಮೇಲೆ ಛಾಪಿಸುತ್ತದೆ. ಅದು ಲಕ್ಸ್ ಆಗಲಿ, ಲೈಫ್ ಬಾಯ್ ಆಗಲಿ, ಸಂತೂರ್ ಆಗಲಿ ಅಥವಾ ಮೈಸೂರು ಸ್ಯಾಂಡಲ್ ಸೋಪೆ ಆಗಲಿ, ಈ ರೀತಿ ಲೋಗೋ ಜೊತೆ ಸಾಬೂನಿನ ಹೆಸರನ್ನ ಸಾಬೂನಿನ ಮೇಲೆ ಹಾಕುವಂತಹ ಆ ಮಷೀನೇ ಲೋಗೋ ಮಷೀನ್ ಆಗಿದೆ. ಈ ರೀತಿ ಸಾಬೂನಿನ ಮೇಲೆ ಹೆಸರನ್ನು ಪಡೆದಂತಹ ಚೌಕಾಕಾರದ, ಗುಂಡಾಕಾರದ, ಮೊಟ್ಟೆ ಆಕಾರದ ಸಾಬೂನುಗಳನ್ನ ಮುಂದೆ ಪ್ಯಾಕಿಂಗ್ ಆಗಿ ಕಳಿಸಲಾಗುತ್ತದೆ. ಪ್ಯಾಕಿಂಗ್ ಹೋಗುವ ಮೊದಲು ಈ ಸಾಬೂನುಗಳ ಪರೀಕ್ಷೆ ಕೂಡ ನಡೆಯುತ್ತದೆ. ಇಲ್ಲಿ ಟೆಸ್ಟ್ ಮಾಡುವಂತಹ ಹಲವಾರು ವ್ಯಕ್ತಿಗಳು ರ್ಯಾಂಡಮ್ ಆಗಿ ಈ ಸಾಬೂನುಗಳನ್ನ ಪರೀಕ್ಷೆ ಮಾಡುತ್ತಾರೆ. ಹೀಗೆ ಪರೀಕ್ಷೆಗೊಂಡ ಸಾಬೂನುಗಳು ಮುಂದೆ ಪ್ಯಾಕಿಂಗ್ ಮಷೀನ್ಗೆ ಹೋಗುತ್ತವೆ. ಅಲ್ಲಿ 2 ರೀತಿಯ ಪ್ಯಾಕಿಂಗ್ ನಡೆಯುತ್ತದೆ. ಒಂದು ಇನ್ನರ್ ಪ್ಯಾಕಿಂಗ್, ಮತ್ತೊಂದು ಔಟರ್ ಪ್ಯಾಕಿಂಗ್. ಇನ್ನರ್ ಪ್ಯಾಕಿಂಗ್ ನಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ಪ್ಯಾಕಿಂಗ್ ನಡೆಯುತ್ತದೆ. ಅಂದ್ರೆ ಒಂದು ರೀತಿ ಈ ಸಾಬೂನನ್ನ ಪ್ರೊಟೆಕ್ಟ್ ಮಾಡುವಂತಹ ರ್ಯಾಪರ್ ಅನ್ನ ಮೊದಲು ಹಾಕಿ ಆಮೇಲೆ ಕಂಪನಿ ಲೋಗೋ ಇರುವಂತಹ ರ್ಯಾಪರ್ ಅನ್ನ ಸುತ್ತಲಾಗುತ್ತದೆ, ಅಂದ್ರೆ ಪ್ಯಾಕ್ ಮಾಡಲಾಗುತ್ತದೆ. ಆ ಪ್ಯಾಕ್ ಮೇಲೆ ತಯಾರಿಯಾದಂತಹ ದಿನಾಂಕ, ಕಂಪನಿಯ ಲೋಗೋ, ಸಾಬೂನಿನ ತೂಕ ಹಾಗೂ ಎಕ್ಸ್ಪೈರಿ ಡೇಟ್ಗಳನ್ನು ಕೂಡ ಛಾಪಿಸಲಾಗುತ್ತದೆ. ಹೀಗೆ ಪ್ಯಾಕ್ ಆದಂತಹ ಬೇರೆ ಬೇರೆ ರೀತಿಯ ಸುಗಂಧ ಭರಿತ ಸಾಬೂನುಗಳನ್ನ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಅವುಗಳನ್ನ ಬೇರೆ ಬೇರೆ ಮಾರುಕಟ್ಟೆಗಳಿಗೆ ಟ್ರಕ್ ಮೂಲಕ, ಟ್ರೈನ್ ಮೂಲಕ ಕಳಿಸಲಾಗುತ್ತದೆ. ವಿದೇಶಿಗಳಿಗೂ ಕೂಡ ಕೆಲವೊಂದು ಆಯುರ್ವೇದಿಕ ಸೋಪುಗಳು ಭಾರತದಿಂದ ರಫ್ತುಗಳು ಆಗುತ್ತವೆ. ಅವುಗಳನ್ನ ಹೆಚ್ಚಾಗಿ ಕಾರ್ಗೋ ವಿಮಾನದಲ್ಲಿ, ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಇವುಗಳನ್ನ ರಫ್ತು ಮಾಡಲಾಗುತ್ತದೆ. ಹೆಚ್ಚಾಗಿ ಭಾರತದಿಂದ ತಯಾರಾಗುವಂತಹ ಈ ಆಯುರ್ವೇದ ಸೋಪುಗಳು ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಯುರೋಪ್ ಖಂಡಗಳಿಗೂ ಕೂಡ ರಫ್ತಾಗುತ್ತದೆ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಇತಿಹಾಸದ ಬಗ್ಗೆ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಒಂದು ತೊಂದರೆಯೇ ಹೊಸದೊಂದು ಅವಕಾಶವನ್ನ ಒದಗಿಸಿಕೊಡುತ್ತದೆ. ಒಂದು ಕಷ್ಟವೇ ಹೊಸದೊಂದು ಸಂತೋಷಕ್ಕೆ ನಾಂದಿ ಹಾಡುತ್ತದೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳೋದು ಎವ್ರಿ ಅಡ್ವರ್ಸಿಟಿ ಈಸ್ ಅನ್ ಅಪಾರ್ಚುನಿಟಿ ಅಂತ. ಪ್ರತಿಯೊಂದು ಪ್ರತಿಕೂಲತೆಯೂ ಒಂದು ಅವಕಾಶವನ್ನ ನಿಮಗೆ ಕೊಡುತ್ತದೆ. ಉದಾಹರಣೆಗೆ, ನೀವು ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಇದ್ದಕ್ಕಿದ್ದ ಹಾಗೆ ಆ ಕಂಪನಿ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕುತ್ತೆ. ಮರುದಿನ ನೀವು ಫುಟ್ಪಾತ್ ಮೇಲೆ ಇರ್ತೀರಾ. ಆ ಫುಟ್ಪಾತ್ ಮೇಲೆ ಇರುವಾಗಲೇ ನಿಮಗೆ ಯಾವುದೋ ಒಂದು ಐಡಿಯಾ ಸಿಗುತ್ತದೆ. ಚಿಕ್ಕದೊಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತೀರಾ. ಕಷ್ಟಪಟ್ಟು ದುಡಿತೀರಾ. ನಿಮ್ಮ ಹಣೆ ಬರನು ಚೆನ್ನಾಗಿರುತ್ತದೆ. ಮಗುದೊಂದು ದಿನ ಹಿಂದೆ ನೀವು ಕೆಲಸ ಮಾಡುತ್ತಿದ್ದಂತಹ ಕಂಪನಿಯನ್ನೇ ಖರೀದಿ ಮಾಡುವಂತಹ ಸದಾವಕಾಶ ಕೂಡ ಕೂಡಿ ಬರುತ್ತದೆ. ಹೌದು, ಇದೆಲ್ಲವೂ ಆ ದೇವರ ಇಚ್ಛೆ, ನಿಮ್ಮ ಹಣೆ ಬರಹ. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಕಷ್ಟಪಟ್ಟಿರುತ್ತೀರಾ. ಇದಕ್ಕೆಲ್ಲ ಕಾರಣ ಹಿಂದೆ ನಿಮ್ಗೊಂದು ತೊಂದರೆ ಬಂದಿತ್ತು. ಇದೇ ಕಾರಣ ನೀವು ಇವತ್ತು ಒಬ್ಬ ದೊಡ್ಡ ಮನುಷ್ಯರಾಗಿದ್ದೀರಾ. ಹೌದು,
ಇದು ಸುಳ್ಳಲ್ಲ. ದೊಡ್ಡ ದೊಡ್ಡ ಕಂಪನಿಗಳು ಪ್ರಾರಂಭವಾಗಿದ್ದು ಚಿಕ್ಕ ಚಿಕ್ಕ ಐಡಿಯಾಗಳಿಂದ, ಚಿಕ್ಕ ಚಿಕ್ಕ ತೊಂದರೆಗಳಿಂದ. ಹೀಗೇನೆ ಒಂದು ತೊಂದರೆಯಿಂದ ಹುಟ್ಟಿದ್ದೇ ನಾವು ನೀವು ಬಳಸುವ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ಹುಟ್ಟಲು ನಿಜಕ್ಕೂ ಒಂದು ರೋಚಕ ಕಥೆಯೇ ಇದೆ. ಹಾಗಾದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಹುಟ್ಟಲು ಕಾರಣವೇನು? ಆ ತೊಂದರೆಯಾದರೂ ಏನು? ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರು? ಯಾರೆಲ್ಲ ಕಷ್ಟಪಟ್ಟಿದ್ದಾರೆ? ಹೇಗೆಲ್ಲ ಪ್ರಾರಂಭವಾಯಿತು? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ರೋಚಕ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸುಯೇಜ್ ಕಾಲುವೆ ಕೆಂಪು ಸಮುದ್ರದ ಸುಯೇಜ್ ಮತ್ತು ಮೆಡಿಟೇರಿಯನ್ ಸಮುದ್ರದ ಸಯೀದ್ ಬಂದರು ನಡುವೆ ಸಂಪರ್ಕ ಕಲ್ಪಿಸುವಂತಹ ಒಂದು ಮಹಾ ಕಾಲುವೆಯಾಗಿದ್ದು ಇದು ಈಜಿಪ್ಟ್ ದೇಶದಲ್ಲಿದೆ. ಇದು ಸುಮಾರು 162 ಕಿಲೋಮೀಟರ್ ಉದ್ದವಿದ್ದು ಇದರ ಅಗಲ ಅತ್ಯಂತ ಕಡಿಮೆ ಇರುವ ಸ್ಥಳದಲ್ಲಿ 300 ಮೀಟರ್ ಇದೆ. ಈ ಕಾಲುವೆ ಏಷ್ಯಾ ಮತ್ತು ಯುರೋಪ್ ಖಂಡಗಳ ನಡುವೆ ಪಯಣಿಸುವ ಹಡಗುಗಳಿಗೆ ಪ್ರಮುಖ ಜಲಮಾರ್ಗವಾಗಿತ್ತು. ಇದು ಇಲ್ಲದಿದ್ದರೆ ಹೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂತೆ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಸುತ್ತಿ ಸುದೀರ್ಘ ಹಾದಿಯಲ್ಲಿ ಪ್ರಯಾಣ ಬೆಳೆಸಿ ಬಹಳಷ್ಟು ಇಂಧನವನ್ನ, ಹಣವನ್ನ, ಸಮಯವನ್ನ ವ್ಯರ್ಥ ಮಾಡುವಂತಹ ಪರಿಸ್ಥಿತಿ ಇತ್ತು. ಇಂತಹ ಸುಯೇಜ್ ಕಾಲುವೆಗೂ ಮೈಸೂರು ಸ್ಯಾಂಡಲ್ ಸೋಪಿಗೂ ಎಲ್ಲಿಯ ಸಂಬಂಧ ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು. ದೂರದ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರದ ಉಪ್ಪಿಗೆ ಹೇಗೆ ಅವಿನಾಭಾವ ಸಂಬಂಧವಿದೆಯೋ ಹಾಗೆ ಇದೇ ರೀತಿ 100 ವರ್ಷಗಳ ಹಿಂದೆ 1ನೇ ಮಹಾಯುದ್ಧದ ಸಮಯದಲ್ಲಿ ಸುಯೇಜ್ ಕಾಲುವೆಯನ್ನ ಬಂದ್ ಮಾಡಿದ್ದರಿಂದಾಗಲಿಯೇ ಮೈಸೂರು ಸ್ಯಾಂಡಲ್ ಸೋಪಿನ ಕಾರ್ಖಾನೆ ಆರಂಭಕ್ಕೆ ನಾಂದಿ ಕೂಡ ಹಾಡಿತ್ತು. ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಮೈಸೂರು ಪ್ರಾಂತ್ಯಕ್ಕೆ ಗಂಧದ ಬೀಡು ಎಂಬ ಹೆಸರಿತ್ತು. ಮೈಸೂರು ರಾಜ್ಯ ಶ್ರೀಗಂಧಕ್ಕೆ ಹೆಸರುವಾಗಿತ್ತು. 19ನೇ ಶತಮಾನದಲ್ಲಿ ಮೈಸೂರಿನ ಅರಸರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಲ್ಲಿಂದ ಸಮುದ್ರ ಮಾರ್ಗವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಅಪಾರ ಪ್ರಮಾಣದ ಶ್ರೀಗಂಧವನ್ನ ರಫ್ತು ಕೂಡ ಮಾಡಲಾಗುತ್ತಿತ್ತು. 1916ರ ಮೊದಲನೇ ಮಹಾಯುದ್ಧದಲ್ಲಿ ಸುಯೇಜ್ ಕಾಲುವೆಯನ್ನ ಬಂದ್ ಮಾಡಲಾಗಿತ್ತು. ಮೈಸೂರಿನಿಂದ ಪ್ರಮುಖ ಪಾಶ್ಚಿಮಾತ್ಯ ದೇಶಗಳಿಗೆ ಶ್ರೀಗಂಧದ ರಫ್ತಾಗುವುದು ನಿರ್ಬಂಧವಾದ ಕಾರಣ ಅಪಾರ ಪ್ರಮಾಣದ ಶ್ರೀಗಂಧವು ಕರ್ನಾಟಕದಲ್ಲಿಯೇ ಉಳಿಯಲು ಪ್ರಾರಂಭಿಸಿತ್ತು. ಇದನ್ನು ಗಮನಿಸಿದ ಮಹಾರಾಜರು ಆ ದಾಸ್ತಾನಿನಿಂದ ಶ್ರೀಗಂಧ ತೈಲವನ್ನು ಹೊರತೆಗೆಯಲು ಆದೇಶ ನೀಡಿದರು. ಇದರ ಪ್ರಕಾರ ಆ ಮಳಿಗೆಗಳಿಂದ ಶ್ರೀಗಂಧದ ಎಣ್ಣೆಯನ್ನ ಬಟ್ಟಿ ಇಳಿಸುವ ಕಾರ್ಖಾನೆಯನ್ನ ಮೈಸೂರಿನಲ್ಲಿ ಸ್ಥಾಪಿಸಲಾಯಿತು. ಇದಾದ 2 ವರ್ಷದ ನಂತರ ಫ್ರಾನ್ಸ್ನಿಂದ ಬಂದಂತಹ ಒಬ್ಬ ವಿದೇಶಿಗ ಉಡುಗೊರೆಯಾಗಿ ತಂದಿದ್ದ ಅಪರೂಪವಾದ ಶ್ರೀಗಂಧದ ಸಾಬೂನನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೊಡುತ್ತಾನೆ. ಇದನ್ನು ನೋಡಿ ಮೈಸೂರು ಮಹಾರಾಜರು ಮೈಸೂರಿನಲ್ಲಿಯೂ ಇಂತಹ ಸಾಬೂನುಗಳ ಉತ್ಪಾದನೆಯನ್ನು ಪ್ರಾರಂಭಿಸುವ ಯೋಜನೆಯನ್ನ ರೂಪಿಸುವಂತೆ ಆಗಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯರನ್ನ ಕೇಳಿಕೊಳ್ಳುತ್ತಾರೆ. ಮಹಾರಾಜರ ಸಲಹೆ ಮೇರೆಗೆ ಈ ರೀತಿಯ ಸಾಬೂನಿನ ತಯಾರಿಕೆ ಕಲೆಯನ್ನ ಕರಗತ ಮಾಡಿಕೊಳ್ಳುವ ಸಲುವಾಗಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ರಸಾಯನ ಶಾಸ್ತ್ರಜ್ಞರಾಗಿದ್ದ ಶ್ರೀ ಸೊಸಲೆ ಗರಳಿಪುರಿ ಶಾಸ್ತ್ರಿಗಳನ್ನು ವಿದೇಶಕ್ಕೆ ಕಳುಹಿಸಿಕೊಡುತ್ತಾರೆ. ಶ್ರೀ ಗಳಗಪುರಿ ಶಾಸ್ತ್ರಿಗಳು ವಿದೇಶದಿಂದ ಮೈಸೂರಿಗೆ ಹಿಂದಿರುಗಿದ ನಂತರ 1916ರಲ್ಲಿ ಶ್ರೀಗಂಧದ ಎಣ್ಣೆಯನ್ನ ಮುಖ್ಯ ಘಟಕಾಂಶವನ್ನಾಗಿ ಬಳಸಿಕೊಂಡು ಮೈಸೂರು ಸ್ಯಾಂಡಲ್ ಸೋಪ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಸಾಬೂನು ತಯಾರಿಸುವ ಕಾರ್ಖಾನೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸುತ್ತಾರೆ. ಆರಂಭಿಸಿ ಕೆಲವು ಯಶಸ್ವಿ ಪ್ರಯೋಗಗಳ ನಂತರ 1918ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಾಬೂನನ್ನ ಮಾರುಕಟ್ಟೆಯಲ್ಲಿ ಪರಿಚಯ ಮಾಡುತ್ತಾರೆ. ಇದೇ ಕಾರಣ ಶಾಸ್ತ್ರಿಗಳನ್ನ ಸೋಪ್ ಶಾಸ್ತ್ರಿ ಎಂದೇ ಕರೆಯಲಾಗುತ್ತಿತ್ತು. ಮೈಸೂರು ಸ್ಯಾಂಡಲ್ ಉತ್ಪನ್ನಗಳು ಸ್ಥಳೀಯ ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗುತ್ತಿದ್ದಂತೆಯೇ ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೊಂದು ಘಟಕವನ್ನ ಸ್ಥಾಪಿಸುವ ಮೂಲಕ ಕಚ್ಚಾ ವಸ್ತುಗಳ ಸಾಗಾಣಿಕೆ ವೆಚ್ಚವನ್ನ ಕಡಿಮೆ ಮಾಡಿದ್ದಲ್ಲದೆ ಸ್ಥಳೀಯರಿಗೂ ಉದ್ಯೋಗ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಸೋಪ್ ಶಾಸ್ತ್ರಿಗಳು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಮಾರುಕಟ್ಟೆಗೆ ಐಷಾರಾಮ ವಸ್ತುವಾಗಿ ಪರಿಚಯಿಸಲು ಬಯಸಿದ್ದ ಕಾರಣ ಆಭರಣಗಳ ಪೆಟ್ಟಿಗೆಯಂತೆಯೇ ಆಯತಾಕಾರದ ಪೆಟ್ಟಿಗೆಯಲ್ಲಿ ಈ ಸೋಪನ್ನ ಪ್ಯಾಕ್ ಮಾಡುವ ಮೂಲಕ ಶ್ರೀಮಂತ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಾರೆ. ಈ ಸೋಪು ಒಂದು ಆಭರಣಕ್ಕಿಂತ ಕಡಿಮೆ ಇಲ್ಲ ಎಂಬ ಕಲ್ಪನೆಯನ್ನ ಮೂಡಿಸುವುದರಲ್ಲಿ ಶಾಸ್ತ್ರಿಗಳು ಹಾಗೂ ಮಹಾರಾಜರು ಸಫಲರಾಗಿದ್ದರು.
ಈ ಸೋಪನ್ನು ಬಳಸುವುದೇ ಐಷಾರಾಮ ಕ್ರೂ ಎಂದು ಮಧ್ಯಮ ವರ್ಗದ ಜನರು ಭಾವಿಸಿದ್ದ ಕಾರಣ ಅಂದಿನಿಂದ ಇಂದಿನವರೆಗೂ ಇದೇ ಗುಣಮಟ್ಟವನ್ನ ಉಳಿಸಿಕೊಂಡು ಬಂದಿದೆ ಈ ಮೈಸೂರು ಸ್ಯಾಂಡಲ್ ಸೋಪ್. 1980ರ ದಶಕದಲ್ಲಿ 2 ಸಾಬೂನು ಘಟಕಗಳನ್ನು ವಿಲೀನಗೊಳಿಸಿ ಕರ್ನಾಟಕ ಸಾಬೂನು ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ KSDL ಅನ್ನ ಸ್ಥಾಪಿಸಲಾಗುತ್ತದೆ. 1992ರಲ್ಲಿ ಸಾರ್ವಜನಿಕ ವಲಯ ಸಂಸ್ಥೆಯು ಕಳೆದ 2 ವರ್ಷಗಳಲ್ಲಿ ಸ್ಥಿರವಾದ ಲಾಭವನ್ನ ಗಳಿಸಿ ಕಂಪನಿ ಇರಿಸಿಕೊಂಡಿದ್ದು ಗಮನಾರ್ಹವಾಗಿದೆ. ಸಿಂಹದ ದೇಹ ಮತ್ತು ಆನೆಯ ತಲೆಯನ್ನು ಹೊಂದಿರುವ ಪೌರಾಣಿಕ ಜೀವಿ ಶರಭ ಬುದ್ಧಿವಂತಿಕೆ, ಧೈರ್ಯ ಮತ್ತು ಶಕ್ತಿಯ ಸಂಯೋಜಿತ ಸದ್ಗುಣವನ್ನು ಪ್ರತಿನಿಧಿಸುವ ಕಾರಣದಿಂದಾಗಿ ಅದನ್ನೇ ಈ ಕಂಪನಿಯ ಲಾಂಛನವನ್ನಾಗಿ ಕೂಡ ಬಳಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ವೈವಿಧ್ಯಮಯವಾಗಿ ಕೇವಲ ಸಾಬೂನು ಮಾತ್ರವಲ್ಲದೆ ಸುಗಂಧ ದ್ರವ್ಯ, ಗಂಧದ ಕಡ್ಡಿ, ಧೂಪ ದ್ರವ್ಯದ ತುಂಡುಗಳು, ಟಾಲ್ಕಮ್ ಪೌಡರ್ ಮತ್ತು ಡಿಟರ್ಜೆಂಟ್ ಅನ್ನು ಕೂಡ ತಯಾರಿಸಲಾಗುತ್ತದೆ. ವರ್ಷಕ್ಕೆ 26,000 ಟನ್ ಸೋಪ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರನ್ನ ರಾಯಭರನ್ನಾಗಿ ಮಾಡಿಸಿಕೊಂಡು ಮಾಸಿಕ ಸರಾಸರಿ 75 ಮಿಲಿಯನ್ ರೂಪಾಯಿಯಷ್ಟು ವ್ಯಾಪಾರವನ್ನು ಕೂಡ ಮಾಡುತ್ತಿದೆ. ಪ್ರಸ್ತುತವಾಗಿ ಕರ್ನಾಟಕದ ಶ್ರೀಗಂಧದ ಮೀಸಲು ಖಾಲಿಯಾಗಿರುವ ಕಾರಣ ಶ್ರೀಗಂಧದ ಕೊರತೆಯಿಂದಾಗಿ ಕಂಪನಿಯು ತನ್ನ ಕಾರ್ಖಾನೆಯ ಉತ್ಪಾದನೆ ಸಾಮರ್ಥ್ಯದ ಕೇವಲ 25% ಉತ್ಪಾದನೆಯನ್ನು ಮಾತ್ರ ಮಾಡುತ್ತಿದೆ. ಈ ಕೊರತೆಯನ್ನು ನಿವಾರಿಸಲು KSDL ತೆರೆದ ಮಾರುಕಟ್ಟೆಯಲ್ಲಿ ಬಿಡ್ಡಿಂಗ್ ಮಾಡುವ ಮೂಲಕ ಶ್ರೀಗಂಧ ಮರವನ್ನು ಖರೀದಿಸಲು ಪ್ರಾರಂಭಿಸಿದೆ. ಅಲ್ಲದೆ ದೇಶ ವಿದೇಶಗಳಿಂದಲೂ ಶ್ರೀಗಂಧವನ್ನು ಆಮದು ಮಾಡಿಕೊಳ್ಳುವ ಯೋಜನೆಯಲ್ಲಿದೆ. ಮೇ 10, 2016ರಲ್ಲಿ ಕಂಪನಿಯು ತನ್ನ ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿತ್ತು. ಅಲ್ಲದೆ ಅದರ ನೆನಪಿಗಾಗಿಯೇ ಮೈಸೂರು ಸ್ಯಾಂಡಲ್ ಸೆಂಟಿನಲ್ ಸೋಪ್ ಅನ್ನ ಕೂಡ ಪರಿಚಯ ಮಾಡುವ ಮೂಲಕ ಇಂದಿಗೂ ದೇಶ ವಿದೇಶದ ಸೋಪು ಮಾರುಕಟ್ಟೆಯಲ್ಲಿ ತನ್ನ ವಿಶಿಷ್ಟವಾದ ಛಾಪನ್ನ ಹೊಂದಿದೆ. ಇಂದಿಗೂ ಸಂಪೂರ್ಣವಾಗಿ ಸಸ್ಯ ಆಧಾರಿತ ಸಾಬೂನುಗಳಲ್ಲಿ ಒಂದಾಗಿರುವ ಮತ್ತು 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ವಿಶ್ವದ ಏಕೈಕ ಸಾಬೂನು ಎಂಬ ವಿಶಿಷ್ಟತೆಯನ್ನು ಹೊಂದಿದೆ. ಇಂದು ಮಾರುಕಟ್ಟೆಯಲ್ಲಿ ಬಹುಸಂಖ್ಯೆಯ ಬ್ರಾಂಡೆಡ್ ಸಾಬೂನುಗಳಿವೆ. ಆದರೆ ಮೈಸೂರು ಸ್ಯಾಂಡಲ್ ಸೋಪ್ ಅವುಗಳಿಗಿಂತ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಶ್ರೀಗಂಧದ ಲಭ್ಯತೆ ಕ್ಷೀಣವಾಗಿದ್ದರೂ ಉತ್ಪಾದನಾ ಅಂಕಿಅಂಶಗಳು ಹೆಚ್ಚುತ್ತಲೇ ಇವೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಗಂಧದ ಮರ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿರುವ KSDL ಗ್ರೋ ಮೋರ್ ಸ್ಯಾಂಡಲ್ ವುಡ್ ಕಾರ್ಯಕ್ರಮವನ್ನು ಕೂಡ ನಡೆಸುತ್ತಿದೆ. ಇದು ಕೈಗೆಟುಕುವ ಶ್ರೀಗಂಧದ ಸಸಿಗಳನ್ನು ಖರೀದಿಸುವ ಖಾತ್ರಿಯೊಂದಿಗೆ ತನ್ನ ಉತ್ಪಾದನೆ ಶಕ್ತಿಯನ್ನು ಜಾಸ್ತಿ ಮಾಡುತ್ತಿದೆ. ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಶ್ರೀಗಂಧದ ತೈಲ ಹೊರತೆಗೆಯಲು ಗಂಧದ ಮರ ಹೊರತೆಗೆದ ಬಳಿಕ ಅದರ ಬದಲು ಮತ್ತೊಂದು ಶ್ರೀಗಂಧದ ಸಸಿಯನ್ನು ನೀಡುವ ಖಚಿತ ಭರವಸೆ ನೀಡುತ್ತಿದೆ. ಭರವಸೆ ಅಷ್ಟೇ ಅಲ್ಲ, ಈ ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡುತ್ತಿದೆ. ಹೌದು ಸ್ನೇಹಿತರೆ, ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ವಿದೇಶಿ ಬ್ರ್ಯಾಂಡ್ಗಳಿವೆ. ಆದರೂ ಈ ವಿದೇಶಿ ಬ್ರ್ಯಾಂಡ್ಗಳಲ್ಲಿ ಮಿಂಚುತ್ತಿರುವುದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್. ನಾವು ಕನ್ನಡಿಗರಾಗಿ, ನಾವು ಭಾರತೀಯರಾಗಿ ಆದಷ್ಟು ನಮ್ಮಲ್ಲಿಯೇ ತಯಾರಾಗಂತಹ ಸಾಬೂನುಗಳನ್ನು ಬಳಸೋಣ. ಬೈ ಇಂಡಿಯನ್ ಬಿ ಇಂಡಿಯನ್ ಅನ್ನುತ್ತಾ ಈ ಒಂದು ಅದ್ಭುತ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.